ತಲಶೇರಿಯಲ್ಲಿ ಸಿಪಿಐ ಕಾರ್ಯಕರ್ತ ಹರಿದಾಸ್ನನ್ನ ಕೊಲೆಗೈದುದನ್ನು ವಿರೋಧಿಸಿ ಮಂಜೇಶ್ವರದ ಹೊಸಂಗಡಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಹಾಗೂ ಧರಣಿ ನಡೆಸಲಾಯಿತು. ಧರಣಿಗೆ ಸಿಪಿಎಂ ಕಾಸರಗೋಡು ಜಿಲ್ಲಾ ಸೆಕ್ರೆಟೇರಿಯೇಟ್ ಸದಸ್ಯ ಕೆಆರ್ ಜಯಾನಂದ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಆರ್ಎಸ್ಎಸ್ ಗೂಂಡಾಗಳು ನಮ್ಮ ಕಾರ್ಯಕರ್ತನನ್ನ ಕೊಲೆಗೈದಿದ್ದಾರೆ. ಎಲ್ಲ ಕಡೆಗಳಲ್ಲೂ ಗಲಭೆಯನ್ನು ಎಬ್ಬಿಸಿ ಕೊಲೆ ನಡೆಸಿಕೊಂಡು ಬರುತ್ತಿರುವ ಆರ್ಎಸ್ಎಸ್ ಅಜೆಂಡಾ ಕೇರಳದಲ್ಲಿ ಹುಬ್ಬೇರುತ್ತಿದ್ದು, ಇಂತಹವರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿರುವುದಾಗಿ ಅವರು ಹೇಳಿದರು. ಸಂಘ ಪರಿವಾರದ ಗೊಂಡನಗಿ ಖಾತದುಗುಳುದಾದುಂಡು ಹರಿದಾಸನ ಅತ್ಯಂತ ಪೈಸಾಚಿಕವಾದ ಎಕಡೆ ಮಂಡಲಕಣೆ ಕರಿನ 5 ವರ್ಷದಿರಟ್ಟು 22 ಸಂಗಾತಿನ ಕೆರ್ನವಾದುಂಡು ಕೇರಳ ಐಟ್ 14 ಜನರ ಕೆರ್ನವು RSS ದಕ್ಲಾಗಿಲ್ಲ, ಕಾಂಗ್ರೆಸ್ ಗೊಂಡನಕ್ಲಾಗಿಲ್ಲ, ಮುಸ್ಲಿಂ ಲೀಗ್ ಗೊಂಡನಕ್ಲಾಗಿಲ್ಲ, ಸಹಾಯಕರ ವಾಪಣೆಗಿನ ರೀತಿಯಾದುಂಡು ಕೇರಳದ ಮಾಧ್ಯಮದಕ್ಕೂ ಕೋಡೆ ಹರಿದಾಸನ ಕೆರ್ನ ಹಿಡಿದು ಬುಕ್ಕ ನಮ್ಮ ದೃಶ್ಯ ಮಾಧ್ಯಮದಕ್ಕೆ ಏರಗಳ ಒಂದು ವಾರ್ತೆ ಆಗ್ತದೆ. ಸಾಧಾರಣವಾದ ಒಂದು ಕೊಳೆ ನಡ್ತಂದ ಬ್ರೇಕಿಂಗ್ ನ್ಯೂಸ್ ಮಾಡಿದ ಬೇಕಲು ಬರ ಆಘೋಷ ಮಾಡ್ಕೊಂಡು ಆಂಡ CPM ದಕ್ಲೇನೆ ಕೆರ್ನದಾಂಡ ಅವು ಬ್ರೇಕಿಂಗ್ ನ್ಯೂಸ್ ಅಂತ. ಅವಾಗ ಕೇರಳದ CPM ಕಾರ್ಯಕರ್ತನಕ್ಲೇನೆ ನಿರಂತರವಾದ ಬೇಟೆ ಆಡೋಣ ಸಂಘ ಪರಿವಾರ ಶಕ್ತಿ ನಕ್ಲೆ ಅಕ್ಕಲಿಗೆ ಎದುರಾದ ಅತಿ ಸಕ್ಕವಾಗಿ ಪ್ರತಿಷೇಧವಾದ ಕೇರಳ ಉಂಟಾವುದು. ಸಿಪಿಐ ಮಂಜೇಶ್ವರ ಏರಿಯಾ ಸಮಿತಿ ಸದಸ್ಯ ಕಮಲಾಕ್ಷ ಕನಿಲಾ, ಲೋಕಲ್ ಕಾರ್ಯದರ್ಶಿ ಕರುಣಾಕರ ಶೆಟ್ಟಿ, ಬಿನೇಶ್ ಇಬ್ರಾಹಿಂ ರಾಮತ್ತ ಮಜಲ್ ಮೊದಲಾದವರು ನೇತೃತ್ವ ನೀಡಿದರು.